ಮಂಗಳೂರಿನ ಪ್ರತಿಷ್ಠಿತ ಫಿಟ್ನೆಸ್ ಸೆಂಟರ್ ಆದ ಕಶಾರ್ ಫಿಟ್ನೆಸ್ ಅವರು ಆಗಸ್ಟ್ 30ರಂದು ತಮ್ಮ ಸದಸ್ಯರಿಗಾಗಿ ಬ್ಯಾಡ್ಮಿಂಟನ್ ಸ್ಪರ್ಧೆಯನ್ನು ನಗರದ ಯುಎಸ್ ಮಲ್ಯ ಇಂಡೋರ್ ಸ್ಟೇಡಿಯಂನಲ್ಲಿ ಆಯೋಜಿಸಿದರು. ಪುರುಷರ ವಿಭಾಗದಲ್ಲಿ 40 ಹಾಗೂ ಮಹಿಳೆಯರ ವಿಭಾಗದಲ್ಲಿ 20 ಸದಸ್ಯರು ಭಾಗವಹಿಸಿದರು. ಕಾರ್ಯಕ್ರಮವನ್ನು ಜಿಲ್ಲಾ ಸ್ಪೋರ್ಟ್ಸ್ ಸೆಕ್ರೆಟರಿ ಪ್ರದೀಪ್ ಡಿಸೋಜಾ ಉದ್ಘಾಟಿಸಿದರು. ಮುಖ್ಯ ಅತಿಥಿಯಾಗಿ ನಟ ಅರ್ಜುನ್ ದೇವ್ ಭಾಗವಹಿಸಿದರು. ಉದ್ಘಾಟನಾ ಸಮಾರಂಭದಲ್ಲಿ ಉದ್ಯಮಿ ಗೌರವ್ ಖಾನ್ಪುರ್, ಅಮಿತ್ ಶರ್ಮಾ, ಮಿಸಸ್ ಕುಂದಾಪುರ್ ಖ್ಯಾತಿಯ ಮನಸ್ವಿನಿ, ಟೋಸ್ಟ್ ಮಾಸ್ಟರ್ ಅನು ಶರ್ಮಾ, ಕಶಾರ್ಪ್ ಡೈರೆಕ್ಟರ್ ಆನಂದ್ ಪ್ರಭು, ಚಾರ್ಟರ್ಡ್ ಅಕೌಂಟೆಂಟ್ ಎಂಎನ್ ಪೈ ಭಾಗವಹಿಸಿದರು. ಪುರುಷರ ವಿಭಾಗದಲ್ಲಿ ಡಾಕ್ಟರ್ ಪೂರ್ಣಚಂದ್ರ ಮತ್ತು ಮಹೇಶ್ ಪ್ರಭು ಪ್ರಥಮ ಸ್ಥಾನವನ್ನು ಪಡೆದುಕೊಂಡರೆ ರಿಷಬ್ ಮತ್ತು ಶೆರ್ವಿನ್ ರನ್ನರ್ಸ್ ಅಪ್ ಆಗಿದ್ದಾರೆ. ಮಹಿಳೆಯರ ವಿಭಾಗದಲ್ಲಿ ಐಶ್ವರ್ಯ ರಾಜ್ ಮತ್ತು ಎನ್ಸಿ ಪ್ರಥಮ ಸ್ಥಾನವನ್ನು ಗಳಿಸಿದರೆ ರೋಶ್ನಿ ಕಾಮತ್ ಮತ್ತು ಎಂಎಲ್ ರನ್ನರ್ ಅಪ್ ಆಗಿದ್ದಾರೆ. ಇನ್ನು ಸಮಾರೋಪ ಸಮಾರಂಭದಲ್ಲಿ ಐಡಿಯಲ್ ಐಸ್ ಕ್ರೀಮ್ ಮಾಲಕರಾದ ಮುಕುಂದ್ ಕಾಮತ್, ಕಶಾರ್ಪ್ ಫಿಟ್ನೆಸ್ ಇನ್ನೋರ್ವ ಡೈರೆಕ್ಟರ್ ಆದ ಡಾಕ್ಟರ್ ಸವಿಲ್ ಉಚ್ಚಿಲ್, ಗ್ಲೋಬಲ್ ಸ್ಟಾರ್ ಇದರ ಮಾಲೀಕರಾದ ಮೇಘರಾಜ್ ಪಾಲ್ಗೊಂಡು ವಿಜೇತರಿಗೆ ಬಹುಮಾನವನ್ನು ವಿತರಿಸಿದರು. As always, Kashar comes up with something really nice. Always, because cricket was one thing where a lot of my friends used to ask you, hey, cricket, and you play for Kashar, but what is this? It's like, we have everything in Kashar, so please do come to Kashar. And it's been like, basically, just like how we are in college, we say, oh, we are a proud SDMI or whatever. But now I think it's the right time for us to tell we work out in Kashar. That's a proud moment for everybody. And I would thank Pradeep also because he's a wonderful motivational guy. I was a little, I had gone out of shape, and I thank you Pradeep for giving me such a good shape, and also Anand sir giving us a place to work out. And once again, I wish all the best to all the players out here. And even I'm playing, so whenever I'm playing, please give me a soft corner that I am your guy working for your language film industry. So whoever
ಅಂತ ನಮಗೆಲ್ಲರಿಗೂ ಬೇಕೇ ಬೇಕು. ಯಾಕೆಂದರೆ ಕ್ರೀಡೆ ಇಲ್ಲದ ಜೀವನ ಕೀಟ ತಿಂದ ಹಣ್ಣಿನಂತೆ. ಎಷ್ಟು ಮಾನವನನ್ನು